ಮಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವುದರಿಂದ ಅಭ್ಯರ್ಥಿಗಳ ಪ್ರಚಾರ ಕಾರ್ಯ ಭರದಿಂದ ಸಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿಗಳು ಬಿರುಸಿನ ಪ್ರಚಾರವನ್ನು ನಡೆಸುತ್ತಿದ್ದಾರೆ. 44ನೇ ಬಂದರ್ ವಾರ್ಡ್ನ ಕಾಂಗ್ರೆಸ್ ಅಭ್ಯರ್ಥಿ ಝೇನತ್ ಸಂಶುದ್ದೀನ್ ಅವರ ಪರವಾಗಿ ಶಾಸಕರಾದ ಯುಟಿ ಖಾದರ್ ಮತ್ತು ಮಾಜಿ ಸಚಿವ ರಮಾನಾಥ್ ರೈ ಅವರು ಮತ ಪ್ರಚಾರವನ್ನು ನಡೆಸಿದರು. ಈ ಸಂದರ್ಭ ಬಂದರ್ ವಾರ್ಡ್ನ ವ್ಯಾಪ್ತಿಯ ಕಸಾಯಿಗಲಿ, ಜಿಎಂ ರೋಡ್, ಆಜಾದುದ್ದೀನ್ ರೋಡ್, ಕಂಡತ್ಪಳ್ಳಿಯ ಮನೆ ಮತ್ತು ಅಂಗಡಿಗಳಿಗೆ ತೆರಳಿ ಮತಯಾಚನೆ ಮಾಡುವಂತೆ ವಿನಂತಿಸಿದರು. ಉಡುಪಿಯಲ್ಲಿದ್ದಾರೆ, ಒಬ್ಬರು ಶಾಸಕರಿಗೆ ಮಂತ್ರಿ ಇಲ್ಲ, ಅವರಿಗೆ ಯೋಗ್ಯತೆ ಇಲ್ಲೂ. ಹಾಗಾದ್ರೆ ಅವರಿಗೆ ಏನಂತಂದ್ರೆ ವಿಧಾನ ಪರಿಷತ್ ಸದಸ್ಯರಿಗೆ ಕೊಟ್ಟಿದ್ದಾರೆ, MLA ಕೊಟ್ಟಿಲ್ಲ. ಇದು ಇಲೆಕ್ಟೆಡ್ ಯಾರು ಪ್ರತಿನಿಧಿ ಇದ್ದಾರೆ ಅವರಿಗೆಲ್ಲ ಅಪಮಾನ ಮಾಡಿದಂತೆ ಆಗಿದೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗ ಸಿದ್ದರಾಮಯ್ಯನ ನಾಯಕತ್ವದಲ್ಲಿ 5,300 ಕೋಟಿಗಿಂತಲೂ ಮಿಕ್ಕಿ ಹಣವನ್ನು ಮಂಗಳೂರು ನಗರ ಪಾಲಿಕೆಗೆ ಖರ್ಚು ಮಾಡಿರ್ತಕ್ಕಂಥ ಈ ಜಿಲ್ಲೆಯ ಸಾಮಾಜಿಕ ಸಾಮರಸ್ಯವನ್ನು ಗಟ್ಟಿಗೊಳಿಸತಕ್ಕಂಥ ದೃಷ್ಟಿಯಲ್ಲಿ ಯಾವುದೇ ಮತೀಯವಾದಿ ಶಕ್ತಿಗಳಿಗೆ ನಾವು ಯಾವುದೇ ರೀತಿಯಲ್ಲಿ ನಾವು ಸಹಕಾರ ಮಾಡದೆ, ಅದು ಬಹುಸಂಖ್ಯಾತ ಮತೀಯವಾದ ಇರ್ಬೋದು, ಅಲ್ಪಸಂಖ್ಯಾತ ಮತೀಯವಾದ ಇರ್ಬೋದು, ಅದನ್ನು ವಿರೋಧ ಮಾಡತಕ್ಕಂಥ ಒಂದೇ ಪಕ್ಷ, ಅದು ಕಾಂಗ್ರೆಸ್. ಅವರ ಮಿಸಸ್ ಜಿನಾ ಶಂಶುದ್ದೀನ್ ಕಾಂಗ್ರೆಸ್ ಅಭ್ಯರ್ಥಿಯನ್ನು ತಾವೆಲ್ಲ ಗೆಲ್ಲಿಸಿದಲ್ಲಿ ಬಹುಶಃ ಬಂದರ್ನ ಸರ್ವತೋಮುಖ ಅಭಿವೃದ್ಧಿ ಯಾವುದು ಕಳೆದ 5 ವರ್ಷದ ಸ್ವಲ್ಪ ಹಿಂದೆ ಇದೆಯಾ ಅದನ್ನು ಅತ್ಯಧಿಕ ವೇಗದಿಂದ ಈ ಪ್ರದೇಶದ ಸರ್ವರಿಗೂ ಕೂಡ ಮೂಲಭೂತ ಸೌಕರ್ಯ ಜೊತೆಯಲ್ಲಿ ವಿವಿಧ ಸರ್ಕಾರದ ಸವಲತ್ತನ್ನು ಒದಗಿಸಲಿಕ್ಕೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕಾರ್ಪೊರೇಟ್ ಮುಖಾಂತರ ಆ ಕೆಲಸ ಮಾಡ್ತಾರಂತ ನಾವು ಹೇಳಲಿಕ್ಕೆ ಇಚ್ಛಿಸ್ತೇವೆ.